ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಮಂಜುನಾಥ ಭಂಡಾರಿ, ಬಿಜೆಪಿಯೇತರ ಸರ್ಕಾರ ಇರುವಲ್ಲಿ ರಾಜ್ಯಪಾಲರ ಮೂಲಕ ಅಸ್ಥಿರಗೊಳಿಸುವ ಪ್ರಯತ್ನವಾಗುತ್ತಿದೆ. ರಾಜ್ಯಪಾಲರು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕರ್ನಾಟಕ, ಉತ್ತರಾಖಂಡ್, ಅರುಣಾಚಲ ಪ್ರದೇಶ, ಗೋವಾ, ಪಶ್ಚಿಮ ಬಂಗಾಳ, ದೆಹಲಿ, ಕೇರಳ ಎಲ್ಲಾ ರಾಜ್ಯಗಳಲ್ಲೂ ಇದೇ ರೀತಿಯಾಗುತ್ತಿದೆ. ಯಾವುದೇ ಕಾರಣಕ್ಕೂ ಬಿಜೆಪಿಯೇತರ ಸರ್ಕಾರ ಈ ದೇಶದಲ್ಲಿ ಇರಬಾರದು ಅನ್ನುವುದು ಅವರ ಉದ್ದೇಶ ಎಂದು ಕಿಡಿಕಾರಿದರು. ಕ್ಷುಲ್ಲಕ ಕಾರಣ ಇಟ್ಟುಕೊಂಡು ಈ ರೀತಿ ಮಾಡುತ್ತಿದ್ದಾರೆ. ಮೋದಿ ಹೆಸರಲ್ಲಿ ಗೆಲ್ಲುತ್ತೇವೆ ಎಂಬ ಹಗಲುಗನಸು ಕಾಣುತ್ತಿದ್ದರು. ಕರ್ನಾಟಕದ ಜನರು ಜನಪ್ರಿಯ ಸರ್ಕಾರ ಆಯ್ಕೆ ಮಾಡಿ ಸುಭದ್ರತೆ ಕೊಟ್ಟಿದ್ದಾರೆ. ಜನರ ಸರ್ಕಾರವನ್ನ ಅಸ್ಥಿರಗೊಳಿಸಬೇಡಿ ಎಂದು ಮಂಜುನಾಥ ಭಂಡಾರಿ ಹೇಳಿದರು. 35 ಸ್ಥಾನಗಳನ್ನು ಗೆದ್ದಿರುವಂತಹ ಸರ್ಕಾರವನ್ನ ಕೇಂದ್ರ ಸರ್ಕಾರದ ಅಣತಿಯ ಮೇರೆಗೆ ಅದನ್ನು ಅಸ್ಥಿರಗೊಳಿಸಲಿಕ್ಕೆ ಹೋಗಬೇಡಿ. ಜನರು ಮತವನ್ನು ಕೊಟ್ಟು ಇವತ್ತು ಸುಭದ್ರ ಸರ್ಕಾರವನ್ನು ಕೊಟ್ಟಿದೆ. ಈ ಸರ್ಕಾರ ಅತ್ಯುತ್ತಮವಾದ ಗ್ಯಾರಂಟಿಗಳನ್ನು ಜನರಿಗೆ ಕೊಟ್ಟಿದೆ. ಎಲ್ಲರೂ ತಲೆ ಎತ್ತಿ ಬದುಕಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಇದನ್ನೆಲ್ಲದನ್ನು ನಾನು ನಿಮಗೆ ನೆನಪು ಮಾಡಿಕೊಂಡು ಈ ಜನತೆಯ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನಂತ ಹೇಳಿದ್ರೆ, ತಾವು ಅತ್ಯಂತ ಹಿರಿಯ ರಾಜಕಾರಣಿಗಳು, ಮಂತ್ರಿಗಳಾದಂಥವರು, ಸಚಿವರಾದಂಥವರು, ಇವತ್ತು ರಾಜ್ಯಪಾಲರಾಗಿ ತಾವು ಬಂದಿದ್ದೀರಾ. ಉತ್ತಮ ಆಡಳಿತವನ್ನು ಮಾಡಿ ಒಂದು ವೇಳೆ ನೈತಿಕತೆ ಹಕ್ಕಿದ್ರೆ ತಾವು ದಯವಿಟ್ಟು ನಮ್ಮ ರಾಜೀನಾಮೆಯನ್ನು ನೀವು ಕೇಳಿ, ನಿಮ್ಮ ಪಕ್ಷದವರು ಏನು ಕೇಳ್ತಾ ಇದ್ರೆ, ನೀವು ನಿಮ್ಮನ್ನ ಒಂದು ಗೌರವಾನ್ವಿತ ರಾಜ್ಯಪಾಲರು ಅನ್ನೋದಕ್ಕಿಂತ ಮುಖ್ಯವಾಗಿ ತಾವು ಭಾರತೀಯ ಜನತಾ ಪಕ್ಷದ ಒಬ್ಬ ಏಜೆಂಟ್ ಆಗಿ ವರ್ತನೆಯನ್ನು ಮಾಡ್ತಾ ಇರೋದ್ರಿಂದ ನೀವು ರಾಜಕೀಯಕ್ಕೆ ಬರೋದಾದ್ರೆ ಈ ಸಂವಿಧಾನದ ಹುದ್ದೆಯನ್ನು ಬಿಟ್ಟು ರಾಜಕೀಯವನ್ನು ಮಾಡಿ, ರಾಜಕೀಯ ಸಂವಿಧಾನ ಹುದ್ದೆಯಲ್ಲಿ ಇಟ್ಕೊಂಡು ರಾಜಕೀಯವನ್ನು ಮಾಡಬೇಡಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ.